ಸ್ನೇಹಿತರೆ ನಮಸ್ಕಾರ. ನೋಡಿ, ನೀವು ನೋಡ್ತಾ ಇರುವಂಥದ್ದು 20 ಕುಂಟೆ ಪ್ರಾಪರ್ಟಿ. ಇದು ಬಂದು ನಿಮಗೆ ಹೈವೇ ರೋಡಿಂದ, ರಾಷ್ಟ್ರೀಯ ಹೆದ್ದಾರಿಯಿಂದ 200 ಮೀಟ್ರ್ ಒಳಗಡೆಗಿರುವಂಥ ಪ್ರಾಪರ್ಟಿ ಇದು. ನೋಡಿ, ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆ ನೋಡಿ, ಅದೇ NH ರೋಡ್ ಇದು. ನೋಡಿ, ಆ ಮನೆ ಕಾಣಿಸ್ತಾ ಇರುವಂಥದ್ದೇ NH ರೋಡ್ ಅದು. ನೋಡಿ, ಅಲ್ಲಿ ಬಸ್ ಹೋಯ್ತಾ ಇದೆ ನೋಡಿ. ಆ ರೋಡಿಂದ, NH ರೋಡಿಂದ 200 ಮೀಟ್ರ್ ಒಳಗಡೆಗಿರುವಂಥ ಪ್ರಾಪರ್ಟಿ ಇದು. 20 ಕುಂಟೆ ಬರ್ತದೆ ಇದು. ಇದರಲ್ಲೊಂದು 8 ತೆಂಗಿನ ಮರ ಬರ್ತವೆ. ಕರೆಕ್ಟಾಗಿ ಸ್ಕ್ವೈರ್ ಆಗಿದೆ ಜಾಗ. ಅಂದರೆ ವಿಲೇಜ್ ಮ್ಯಾಪಲ್ಲಿ ಇರ್ತಕ್ಕಂಥ ರಸ್ತೆಗೆ ಅಟ್ಯಾಚ್ ಇರುವಂಥ ಜಾಗ ನೋಡಿ. ಇದು ವಿಲೇಜ್ ಮ್ಯಾಪ್ ರಸ್ತೆ. ನಿಮಗೊಂದು 12 ಅಡಿ ಬರ್ತದೆ ಗೌರ್ಮೆಂಟ್ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ 20 ಕುಂಟೆ ಇದೆ. ಅರ್ಧ ಎಕರೆ ಜಾಗ. ಒಂದು 8 ತೆಂಗಿನ ಮರ ಬರ್ತವೆ. ಇದು ನಾರ್ತ್ ಫೇಸಿಂಗ್ ಬರ್ತದೆ. ನಿಮಗೆ ಬೆಂಗಳೂರಿಂದ ಈ ಜಾಗಕ್ಕೆ ಬರೋದಾದರೆ ಇಲ್ಲಿಗೆ 75 ಕಿಲೋಮೀಟ್ರ್ ಆಗುತ್ತೆ ಡಿಸ್ಟೆನ್ಸ್. ಮೈಸೂರಿಂದ ಬರೋದಾದರೆ 70 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಟು ಮೈಸೂರು ಸೆಂಟ್ರಲ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಅಂದರೆ ಮೇಯ್ನ್ ರೋಡ್ಗೆ ಹತ್ತಿರದಲ್ಲಿದೆ. ಇದರಲ್ಲಿ ಕರೆಂಟ್ ಇದೆ, 24 hour ಕರೆಂಟು. ನಿಮಗೆ ಸರ್ವಿಸ್ ಲೈನ್ ಎಲ್ಲ ಇದೆ. ಇದೊಂದು ನೀರಾವರಿ ಬೆಲ್ಟ್. ನೀವು ಬೋರ್ ಹಾಕ್ಸ್ಕೊಂಡ್ರೆ ಒಂದು 100 ಅಡಿಗೆ ಒಳ್ಳೆ ನೀರು ಬರುವಂಥ ಜಾಗ. ಇದು ಬಂದು ಸಾಯಿಲ್ ಬಂದು ನಿಮಗೆ ಬ್ರೌನ್ ಸಾಯಿಲ್ ಬರ್ತದೆ. ಅಂದರೆ ರೆಡ್ ಸಾಯಿಲ್ ಬರೋಲ್ಲ. ಒಳ್ಳೆ ಫಲವತ್ತಾದಂಥ ಮಣ್ಣಿದು. ಅಕ್ಕಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಚಿಕ್ಕದಾಗೆ ಮೇಯ್ನ್ ರೋಡ್ಗೆ ಹತ್ತಿರದಲ್ಲಿ ಪ್ರಾಪರ್ಟಿ ಕೇಳ್ತಾ ಇರುವಂಥವ್ರಿಗೆ ಇದೊಂದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇದು ಹಲಗೂರು ಹೋಬಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಸೇರಿರುವಂಥ ಪ್ರಾಪರ್ಟಿ ಇದು. 20 ಕುಂಟೆ ಬರ್ತದೆ. ಒಳ್ಳೆ ಜಾಗ. ಇಂಟ್ರೆಸ್ಟ್ ಇದ್ದಾಗ ಕಾಲ್ ಮಾಡ್ಬೋದು ಸ್ನೇಹಿತರೆ.